ರಾಷ್ಟ್ರೀಯ ಹೆದ್ದಾರಿ 75ರ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಬ್ರಹ್ಮರಕೋಟ್ಲಿ ಎಂಬಲ್ಲಿ ಟೋಲ್ ಪ್ಲಾಜಾ ಬಳಿಯ ರಸ್ತೆಯ ಡಾಮರು ಸಂಪೂರ್ಣ ಕಿತ್ತು ಹೋಗಿ ಬೃಹತ್ ಗುಂಡಿಗಳು ಬಿದ್ದು ಸಂಚಾರಕ್ಕೆ ಅಡಚಣೆಯಾಗ್ತಾ ಇದ್ದ ಬಗ್ಗೆ ಮಾಧ್ಯಮ ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ರಸ್ತೆಗೆ ಡಾಮರು ಹಾಕುವ ಕೆಲಸವನ್ನ ಕೈಗೊಂಡಿದೆ. ಮಂಗಳೂರಿನಿಂದ ಬರುವ ವೇಳೆ ಟೋಲ್ ಪ್ಲಾಜಾಕ್ಕೆ ಎಂಟ್ರಿ ಕೊಡುವ ಮುನ್ನ ಬೃಹತ್ ಗುಂಡಿಗಳ ದರ್ಶನವಾಗ್ತಾ ಇತ್ತು. ಕಳೆದ ಹಲವಾರು ತಿಂಗಳಿಂದ ರಾಮಲ್ಕಟ್ಟೆಯಿಂದ ಬ್ರಹ್ಮರಕೋಟ್ಲು ಟೋಲ್ ಪ್ಲಾಜಾದ ಬಳಿ ಬರಲು ಕೆಲವು ತಾಸುಗಳೇ ಬೇಕಾಗಿತ್ತು. ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇತ್ತು. ರಸ್ತೆಯುದ್ದ ಅಲ್ಲಲ್ಲಿ ಗುಂಡಿಗಳು ಬಿದ್ದು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗ್ತಾ ಇತ್ತು. ಇದರಿಂದ ರೋಸಿ ಹೋದ ವಾಹನ ಸವಾರರು ಸಂಬಂಧಪಟ್ಟ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ತಾತ್ಕಾಲಿಕವಾಗಿ ಡಾಮರು ಹಾಕಿ ಗುಂಡಿಯನ್ನ ಮುಚ್ಚಿರುವ ಇಲಾಖೆ ಸಾರ್ವಜನಿಕರ ಕೋಪಕ್ಕೆ ತಕ್ಕ ಮಟ್ಟಿಗೆ ತಣ್ಣೀರು ಹಾಕಿದೆ.